ನಮ್ಗೆಲ್ಲ ಗೊತ್ತಿರುವ ಹಾಗೆ ಮೈಸೂರಿನ ರಿಂಗ್ ರೋಡ್ ಬಳಿ ಡ್ರಗ್ ಫ್ಯಾಕ್ಟರಿ ಅನ್ನುವಂಥದ್ದು ಪತ್ತೆ ಆಗ್ತದೆ. ಡ್ರಗ್ ಫ್ಯಾಕ್ಟರಿ ಅನ್ನುವಂಥದ್ದು ಪತ್ತೆ ಆದಂತ ಸಂದರ್ಭ ಯಾವ ರೀತಿ ಅಂತ ಕೇಳಿದ್ರೆ, ಇವತ್ತು ಮಹಾರಾಷ್ಟ್ರದ ಪೊಲೀಸರು ಕರ್ನಾಟಕ ರಾಜ್ಯದ ಮೈಸೂರಿಗೆ ಬಂದು, ಅದು ಕೂಡ ನಮ್ಮ ಸಿಎಂ ಏನಿದ್ದಾರೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಡ್ರಗ್ ಫ್ಯಾಕ್ಟರಿ ಸುಮಾರು 390 ಕೋಟಿ ಮೌಲ್ಯದ ಡ್ರಗ್ ಅಲ್ಲಿ ಪತ್ತೆ ಆಗ್ತದೆ. MDMA ಅನ್ನುವಂತ ಗಂಭೀರವಾದಂತ ಡ್ರಗ್ ನ ಅಂಶಗಳಲ್ಲಿ ಪತ್ತೆ ಆಗ್ತದೆ. ಅದನ್ನ ಈಗಾಗಲೇ ವಿರೋಧಿಸಿ ಅನೇಕ ಸ್ಥಳೀಯ ಮಟ್ಟದ ಹೋರಾಟಗಳನ್ನ ವಿದ್ಯಾರ್ಥಿ ಪರಿಷತ್ ಮಾಡಿದೆ. ಮೊನ್ನೆ ತಾನೇ ಕೊಟ್ಟಂತ ಕರೆಯಲ್ಲಿ ಕೂಡ ಮೈಸೂರಿನಲ್ಲಿ ಹೋರಾಟವನ್ನ ಮಾಡುವಂತ ಕೆಲಸವನ್ನ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ಮಾಡಿತ್ತು. ಇವತ್ತು ಡ್ರಗ್ಸ್ ಅಥವಾ ಮಾದಕ ವಸ್ತು ಅನ್ನುವಂಥದ್ದು ಕೇವಲ ಮೈಸೂರು ಅಂತಲ್ಲ, ಕರ್ನಾಟಕ ರಾಜ್ಯದಲ್ಲಿ ಮಿತಿಮೀರಿ ಇದೆ ಒಂದು ಅದರ ವ್ಯಾಪ್ತಿ ಅನ್ನುವಂಥದ್ದು. ಇವತ್ತು ಮಂಗಳೂರಿನಲ್ಲೂ ಕೂಡ ಕಳೆದ ಒಂದೆರಡು ದಿವಸಗಳ ಹಿಂದೆ 123 ಕೆಜಿ ಗಾಂಜಾವನ್ನ ಪೊಲೀಸರು ವಶಪಡಿಸಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಮಂಗಳೂರಿನ ಪೊಲೀಸರು ಒಂದಷ್ಟು ಇದರ ಬಗ್ಗೆ ಗಂಭೀರವಾಗಿ ಆಲೋಚನೆಯನ್ನ ಮಾಡಿಕೊಂಡು ಇದನ್ನ ಪತ್ತೆ ಹಚ್ಚುವಂತ ಕೆಲಸಗಳನ್ನು ಮತ್ತೆ ಹಿಡಿಯುವಂತ ಕೆಲಸಗಳನ್ನು ಮಾಡ್ತಿದ್ರು ಕೂಡ, ಹೊರ ರಾಜ್ಯದಿಂದ ಬಂದಿರುವಂತಹ ಅನೇಕ ಡ್ರಗ್ ಪೆಡ್ಲರ್ಗಳು ಹಾಗೇನೆ ವಿದ್ಯಾರ್ಥಿಗಳಲ್ಲಿ ಈ ಡ್ರಗ್ಸ್ ಅನ್ನ ಏನು ಸಪ್ಲೈ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೊಂದು ಬಹಳ ಗಂಭೀರ ಸಮಸ್ಯೆಯಾಗಿ ಇವತ್ತಿನ ದಿವಸದಲ್ಲಿ ಪರಿಣಮಿಸಿದೆ ಅನ್ನುವಂಥದ್ದನ್ನ ವಿದ್ಯಾರ್ಥಿ ಪರಿಷತ್ ಮನಗಂಡು, ಈ ನಿಟ್ಟಿನಲ್ಲಿ ಮೈಸೂರಿನ ಘಟನೆಯನ್ನ ವಿರೋಧಿಸ್ತಾ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನ ಮೂಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ಆಗಸ್ಟ್ 12ರಂದು ಮೈಸೂರು ಚಲೋ ಅನ್ನುವಂತ ಕಾರ್ಯಕ್ರಮವನ್ನ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಸುಮಾರು 17 ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ಈ ನಿಟ್ಟಿನಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮೈಸೂರಿಗೆ ಆಗಮಿಸಲಿದ್ದಾರೆ. ಡ್ರಗ್ಸ್ ವಿರುದ್ಧ ಸಮರ ಸಾರುವಂತಹ ಕೆಲಸವನ್ನ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಇನ್ನೊಂದು ವಿಚಾರ, ಮೈಸೂರಿನ ಡ್ರಗ್ 390 ಕೋಟಿ ಡ್ರಗ್ ಫ್ಯಾಕ್ಟರಿ ಅಥವಾ ಡ್ರಗ್ಸ್ ಸಿಕ್ಕಿದೆ, ಅದು ಯಾಕೆ ಅಷ್ಟು ಗಂಭೀರವಾಗಿದೆ ಅಂತ ಕೇಳಿದ್ರೆ, ಇದು ಕರ್ನಾಟಕದ ಪೊಲೀಸರು ಕಣ್ಣು ಮುಚ್ಚಿ ಕೂತಿದ್ರು. ಮಹಾರಾಷ್ಟ್ರದಿಂದ ಬಂದಂತ ಪೊಲೀಸರು ಒಂದಷ್ಟು ಮಾಹಿತಿಗಳನ್ನು ಆಧರಿಸಿಕೊಂಡು ಮೈಸೂರಿಗೆ ಬಂದು ಒಂದು ಗ್ಯಾರೇಜಿನ ರೀತಿಯಲ್ಲಿ ಇರುವಂತ ಮೈಸೂರಿನ ರಿಂಗ್ ರೋಡ್ ನಲ್ಲಿರುವಂತ ಒಂದು ಗ್ಯಾರೇಜ್ನ ರೀತಿಯಲ್ಲಿ ಇರುವಂತ ಫ್ಯಾಕ್ಟರಿಯನ್ನು ಸೀಸ್ ಮಾಡ್ತಾರೆ ಅಂತ ಆದ್ರೆ, ನಮ್ಮ ಕರ್ನಾಟಕದ ಗುಪ್ತಚರ ಇಲಾಖೆ, ನಮ್ಮ ಕರ್ನಾಟಕದ ಪೊಲೀಸ್ ಇಲಾಖೆ ಮತ್ತು ಆಡಳಿತ ವ್ಯವಸ್ಥೆ ಅನ್ನುವಂಥದ್ದು ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನುವಂಥದ್ದನ್ನ ಈ ಮೂಲಕ ತಿಳಿಸಬಹುದು. ಹಾಗಾಗಿ ಇದೊಂದು ಗಂಭೀರ ವಿಷಯ ಆಗಿದೆ. ಇವತ್ತು ಮೈಸೂರಿನಲ್ಲಿ ಇರುವಂತಹ ಡ್ರಗ್ ಫ್ಯಾಕ್ಟರಿಗಳು ಬೆಂಗಳೂರಿನಲ್ಲಿ ಯಾಕೆ ಇರಬಾರ್ದು? ಇರಬಹುದು. ಯಾರು ಕೂಡ ಪತ್ತೆ ಹಚ್ಚುವಂತ ಕೆಲಸಗಳು ಆಗಿಲ್ಲ ಅನ್ನುವಂತ ವಿಷಯಗಳಿದೆ. ಇವತ್ತು ವಿದ್ಯಾರ್ಥಿಗಳಿಗೆ ವ್ಯಾಪಕವಾಗಿ ಎಷ್ಟೇ ಡ್ರಗ್ಸ್ ಅನ್ನ ಗಾಂಜಾವನ್ನ ಸೀಸ್ ಮಾಡಿದ್ರು ಕೂಡ ಇವತ್ತಿಗೂ ಕೂಡ ವಿದ್ಯಾರ್ಥಿಗಳಲ್ಲಿ ಡ್ರಗ್ಸ್ ಅನ್ನುವಂಥದ್ದು ಗಂಭೀರ ಸಮಸ್ಯೆಯಾಗಿ ಪರಿಣಮಿಸಿದೆ. ವಿದ್ಯಾರ್ಥಿಗಳಲ್ಲಿ ಇವತ್ತಿಗೂ ಕೂಡ ಎಚ್ಚೆತ್ತವಾಗಿ ಅದು ಸಪ್ಲೈ ಆಗುವಂತ ಕೆಲಸಗಳಾಗ್ತಾ ಇದೆ. ಇದನ್ನ ತಡೆಗಟ್ಟಿನಲ್ಲಿ ಯಾವುದೇ ಇಲಾಖೆಗಳು ಕೂಡ ಕ್ರಮ ಕಂಡ ಹಾಗೆ ಕಾಣ್ತಾ ಇಲ್ಲ. ಹಾಗಾಗಿ ವಿದ್ಯಾರ್ಥಿ ಪರಿಷತ್ನ ಆಗ್ರಹ ಇರುವಂತದ್ದು, ಈಗಾಗಲೇ ನಾವು ಇಲ್ಲಿನ ಜಿಲ್ಲಾ ವರಿಷ್ಠಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಕೂಡ ಮನವಿಯನ್ನ ಮಾಡಿದ್ದೇವೆ. ಜೊತೆಗೆ ಎಲ್ಲ ಜನಪ್ರತಿನಿಧಿಗಳಿಗೂ ಕೂಡ ಮನವಿಯನ್ನ ಮಾಡಿದ್ದೇವೆ. ಮೊನ್ನೆ ಮೈಸೂರಿನಲ್ಲಿ ನಡೆದಂತ ಘಟನೆಯನ್ನ ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಬೇಕಿತ್ತು. ಎಲ್ಲರೂ ಕೂಡ ಈ ರಾಜ್ಯದ ಪ್ರಜ್ಞಾವಂತ ಜನರು ಅದನ್ನ ಒಂದಷ್ಟು ಗಂಭೀರವಾಗಿ ತೆಗೆದುಕೊಂಡು ಅದರ ವಿರುದ್ಧ ಸಮರ ಸಾರುವಂತ ಕೆಲಸವನ್ನ ಮಾಡಬೇಕಿತ್ತು. ಯಾಕಂತ ಹೇಳಿದ್ರೆ ಇವತ್ತು ಡ್ರಗ್ಸ್ಗೆ ಯುವತಿಯರು ಕೂಡ ಬಲಿಯಾಗ್ತಾ ಇರುವಂತ ಸಂದರ್ಭದಲ್ಲಿ ನಾವುಗಳೆಲ್ಲ ಇದ್ದೇವೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿ ಪರಿಷತ್ ಜನಜಾಗೃತಿ ಅಭಿಯಾನವನ್ನ ಹಮ್ಮಿಕೊಳ್ಳಲಿದೆ. ಇವತ್ತು ಮಂಗಳೂರಿನಂತ ಪ್ರದೇಶಗಳಲ್ಲಿ ಹೊರ ರಾಜ್ಯದಿಂದ ಬಂದಂತ ಅನೇಕ ಡ್ರಗ್ ವ್ಯಸನಿಗಳು ಮತ್ತು ಡ್ರಗ್ ಪೆಡ್ಲರ್ಗಳು ಮಂಗಳೂರನ್ನ ಡ್ರಗ್ಸ್ ನ ಅಡ್ಡ ಆಗಿ ಮಾಡಿಕೊಂಡು ಓಡಾಡ್ತಾ ಇರುವಂತದ್ದು ಕಾಣುತ್ತದೆ. ಇದು ಪ್ರತಿಷ್ಠಿತ ಎಲ್ಲಾ ಕಾಲೇಜುಗಳಲ್ಲೂ ಕೂಡ ಡ್ರಗ್ಸ್ ಹಾವಳಿ ಮಿತಿ ಮೀರಿದೆ. ಇವತ್ತಿಗೂ ಕೂಡ ನಾವುಗಳು ಅದು ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಇಲ್ವೋ ಅನ್ನೋಂಥದ್ದು ಗೊತ್ತಿಲ್ಲ. ಆದ್ರೆ ಇವತ್ತು ಕೂಡ ಪೊಲೀಸ್ ಇಲಾಖೆ ಹೋಗಿ ಎಲ್ಲರ ಟೆಸ್ಟ್ ಅನ್ನ ಮಾಡ್ಕೊಂಡು ಬರ್ಲಿ. ಕಾಲೇಜುಗಳಲ್ಲಿ ಪ್ರತಿಶತ 50% ಯುವಕರಲ್ಲಿ ಡ್ರಗ್ಸ್ ಅನ್ನುವಂಥದ್ದು ಪತ್ತೆ ಆಗ್ತದೆ, ಡ್ರಗ್ಸ್ ಅಂಶ ಅನ್ನುವಂಥದ್ದು. ಹಾಗಾಗಿ ವಿದ್ಯಾರ್ಥಿ ಪರಿಷತ್ ಬಹಳ ಕಳವಳವನ್ನ ಈ ನಿಟ್ಟಿನಲ್ಲಿ ವ್ಯಕ್ತಪಡಿಸ್ತಾ ಇದೆ. ವಿದ್ಯಾರ್ಥಿ ಪರಿಷತ್ ವತಿಯಿಂದ ಈಗಾಗಲೇ ನಶಾಮುಕ್ತ ಕ್ಯಾಂಪಸ್ ಅನ್ನುವಂತ ಅಭಿಯಾನಕ್ಕೆ ನಾವುಗಳು ಕರೆ ಕೊಟ್ಟಿದ್ದೇವೆ. ಈ ನಶಾಮುಕ್ತ ಕ್ಯಾಂಪಸ್ ಅನ್ನುವಂಥದ್ದು ನಶಾಮುಕ್ತ ಕರ್ನಾಟಕಕ್ಕಾಗಿ ನಾವು ಮೈಸೂರು ಚಲೋವನ್ನ ಮಾಡ್ತಾ ಇದ್ದೇವೆ. 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಸೇರುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿ ಪರಿಷತ್ನ ಪ್ರಮುಖ ಬೇಡಿಕೆ ಇರುವಂತದ್ದು ಮೈಸೂರು ಚಲೋ ಅನ್ನೋ ವಿಷಯದಲ್ಲಿ ಒಂದು NDPA ಆಕ್ಟ್ಗಳಿದೆ, ನಾರ್ಕೋಟಿಕ್ಸ್, ಡ್ರಗ್ಸ್ ಅಂಡ್ ಸೈಕೋಥೆಟಿಕ್ ಸಬ್ಸ್ಟೆನ್ಸಸ್ ಆಕ್ಟ್, ಮತ್ತೆ ಸಿಗರೆಟ್ಸ್ ಅಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಸಬ್ಸ್ಟೆನ್ಸ್ ಆಕ್ಟ್ ಅನ್ನುವಂತ ಆಕ್ಟ್ಗಳೇನಿದೆ ಅದನ್ನ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಕೆಲಸಗಳನ್ನ ಇಲ್ಲಿನ ಇಲಾಖೆಗಳು ಮಾಡಬೇಕು ಅನ್ನುವಂಥದ್ದು ಒಂದು ವಿಷಯ ಇರುವಂತದ್ದು. ಅದರ ಜೊತೆಗೆ ಇವತ್ತು ಪ್ರಮುಖ ಬೇಡಿಕೆಗಳು ಇರುವಂತದ್ದು, ಒಂದು ಡ್ರಗ್ ಫ್ಯಾಕ್ಟರಿಯ ಏನು ಪ್ರಕರಣ ಇದೆ ಅದನ್ನ ಉನ್ನತ ಮಟ್ಟದ ತನಿಖೆ ವಹಿಸಬೇಕು. ಅದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಥವಾ ಅದಕ್ಕಿಂತ ಕೇಂದ್ರ ಮಟ್ಟದ ತನಿಖಾ ಸಂಸ್ಥೆಗಳು ಅದನ್ನ ತನಿಖೆ ಮಾಡಬೇಕು ಅನ್ನೋಂಥದ್ದು ವಿದ್ಯಾರ್ಥಿ ಪರಿಷತ್ ಆಗ್ರಹ ಇರುವಂತದ್ದು. ಇನ್ನೊಂದು, ಅದರಲ್ಲಿ ವೈಫಲ್ಯವಾಗಿರುವಂತ ಕರ್ನಾಟಕದ
ಪೊಲೀಸರನ್ನ ಅಮಾನತು ಮಾಡಬೇಕು. ಒಂದಷ್ಟು ಜನ ಅಲ್ಲಿನ ಸ್ಥಳೀಯ ಪೊಲೀಸರನ್ನ ಅಮಾನತು ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ನಮ್ಗಳಿಗಿದೆ. ಅದರ ಜೊತೆಗೆ ಒಂದು ದೊಡ್ಡ ಮಟ್ಟದಲ್ಲಿ ಇದ್ರ ಹಿಂದೆ ಕೇವಲ ಪೊಲೀಸರ ಅಂದ್ರೆ ಈಗ ಆರೋಪಗಳನ್ನ ಮಾಡುವಂತದ್ದು ಎಷ್ಟು ಸರಿಯೋ ತಪ್ಪೋ ಅಂತ ಗೊತ್ತಿಲ್ಲ, ಆದ್ರೆ ಆಡಳಿತ ವ್ಯವಸ್ಥೆಯ ಬೆಂಬಲ ಇಲ್ಲದೆ ಈ ರೀತಿಯಾದಂತಹ ಘಟನೆಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ಗ್ಯಾರೇಜ್ ನ ರೂಪದಲ್ಲಿ ಡ್ರಗ್ಸ್ ಅನ್ನ 390 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಹಿಡಿದಿಟ್ಕೊಳ್ತಾರಂತೆ, ಆದ್ರೆ ಅದೇನೋ ವಾಮ ಮಾರ್ಗದ ಮೂಲಕ ಅಥವಾ ಮೇಲೆಯಿಂದ ಬಂದು ಉದುರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ಒಂದು ಅದಕ್ಕೊಂದು ಮೆಥಡ್ ಅನ್ನುವಂಥದ್ದಿದೆ. ಅದು ಟ್ರಾನ್ಸ್ಪೋರ್ಟ್ ಆಗುವಂತದ್ದು ಎಲ್ಲಿಂದ, ಅದು ಯಾವ ರೀತಿಯಲ್ಲಿ ಟ್ರಾನ್ಸ್ಪೋರ್ಟ್ ಆಯ್ತು, ಹಾಗಾದ್ರೆ ನಮ್ಮ ಪೊಲೀಸ್ ಇಲಾಖೆ ಏನ್ ಮಾಡ್ತಿತ್ತು ಅಷ್ಟರವರೆಗೆ, ನಮ್ಮ ಆಡಳಿತ ವ್ಯವಸ್ಥೆಗಳು ಏನ್ ಮಾಡ್ತಿದ್ದು ಅನ್ನೋಂಥ ಪ್ರಶ್ನೆ ಇರುವಂತದ್ದು. ಹಾಗಾಗಿ ಪೊಲೀಸ್ ಇಲಾಖೆ ಒಳಗೆ ಕೂಡ ಉನ್ನತ ಮಟ್ಟದ ತನಿಖೆ ಆಗಬೇಕು. ಇದ್ರ ಹಿಂದೆ ಯಾರಿದ್ದಾರೆ ಅವರನ್ನ ಪತ್ತೆ ಹಚ್ಚುವಂತ ಕೆಲಸಗಳನ್ನಾಗಬೇಕು ಅಂತ ಹೇಳಿ ಒಂದು ವಿದ್ಯಾರ್ಥಿ ಪರಿಷತ್ನ ಆಗ್ರಹ ಇರುವಂತದ್ದು. ಜೊತೆಗೆ ಸರ್ಕಾರಗಳು ಕೂಡ ಇದನ್ನ ಮಾದಕ ವಸ್ತುಗಳನ್ನ ನಿಗ್ರಹ ಮಾಡುವಲ್ಲಿ ಒಂದು 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 ಹೆಜ್ಜೆ ಮುಂದೆ ಇಡಬೇಕಾದಂತ ಅನಿವಾರ್ಯತೆ ಇದೆ. ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಕೂಡ ಜಾಗೃತಿ ಅಭಿಯಾನವನ್ನ ಮಾಡಬೇಕು ಅನ್ನುವಂಥದ್ದು ವಿದ್ಯಾರ್ಥಿ ಪರಿಷತ್ನ ಆಗ್ರಹ ಇರುವಂತದ್ದು. ಇವತ್ತು ಆಗಸ್ಟ್ 12ರಂದು ಪ್ರತಿಭಟನೆ ಹಾಗೂ ಜನಜಾಗೃತಿ ಸಭೆ ಮೈಸೂರಿನಲ್ಲಿ ನಡೆಯಲಿಕ್ಕಿದೆ. ಅದರ ಸ್ಥಳವನ್ನ ನೋಡಿದ್ರೆ ನಮ್ಮ ಪ್ರದರ್ಶನ ಮೈದಾನದ ಮಾರ್ಕೆಟ್ ಇಂದ ಹೊರಟು ಆರ್ ಗೇಟ್ ಮಾರ್ಗವಾಗಿ ಕೋಟೆ ಆಂಜನೇಯ ಸ್ವಾಮಿ ರಸ್ತೆ ಸಾಗಿ ಗಾಂಧಿ ಸರ್ಕಲ್, ತಲುಪಿ ಸರ್ಕಲ್ ನಲ್ಲಿ ಅಲ್ಲಿ ಒಂದು ಸಾರ್ವಜನಿಕ ಭಾಷಣವನ್ನ ಮಾಡಲಿದ್ದಾರೆ. ಹಾಗಾಗಿ ಈ ಘಟನೆಯನ್ನ ಒಂದು ಸಮಾಜಕ್ಕೆ ತಲುಪಿಸಬೇಕು. ಇದನ್ನೊಂದು ಗಂಭೀರ ಇಶ್ಯೂ ಅಂತ ಹೇಳಿ ಸಮಾಜದ ಎಲ್ಲ ಪ್ರಜ್ಞಾವಂತ ನಾಗರಿಕರು ತಿಳ್ಕೊಳ್ಬೇಕು. ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಜನಜಾಗೃತಿ ಸಭೆಗಳಾಗಬೇಕು. ವಿದ್ಯಾರ್ಥಿಗಳು ಈ ಮೈಸೂರು ಚಲೋ ಅಭಿಯಾನದಲ್ಲಿ ನಮ್ಗಳ ಜೊತೆಗೆ ಜೋಡಿಸ್ಕೊಳ್ಬೇಕು ಅಂತ ಹೇಳಿ ಈ ಸುದ್ದಿಗೋಷ್ಠಿಯನ್ನ ಕರೆದಿರುವಂತದ್ದು. ಅಲ್ಲ, ಕ್ಯಾಂಪಸ್ ರಿಲೇಟೆಡ್ ಅಂತ ಹೇಳಿದ್ರೆ ಇವತ್ತು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಒಂದು ವಿದ್ಯಾರ್ಥಿ ಸಂಘಟನೆ ಆಗಿ ನಮ್ಮ ಫಸ್ಟ್ ಪ್ರಿಫರೆನ್ಸ್ ಇರುವಂತದ್ದು ವಿದ್ಯಾರ್ಥಿಗಳು ನಶಮುಕ್ತರಾಗಬೇಕು ಅನ್ನುವಂಥದ್ದು. ಹೌದು, ಅಲ್ಲ ಈಗ ನಾವು ನಶಮುಕ್ತ ಕ್ಯಾಂಪಸ್ ಅಂತ ಹೇಳಿ ಅಭಿಯಾನವನ್ನ ಕೈಗೆತ್ತಿಕೊಂಡಿದ್ವಿ ಒಂದು ಕಳೆದ 5 ವರ್ಷಗಳ ಹಿಂದೆ. ನಾವುಗಳು ನಮ್ಗೆಲ್ಲೆಲ್ಲ ಯಾವ ಕಾಲೇಜುಗಳಲ್ಲಿ ಸಾಧ್ಯ ಇದೋ ಅಲ್ಲೆಲ್ಲ ನಶಮುಕ್ತ ಅಭಿಯಾನವನ್ನ ಅಂತ ಮಾಡ್ತೇವೆ. ಒಂದು ವರ್ಷದಲ್ಲಿ 1-2 ಕಾಲೇಜುಗಳು, ಪ್ರಮುಖ ಕಾಲೇಜುಗಳಲ್ಲಿ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಆದ್ರೆ ಈ ಬಾರಿ ಏನಾಗಿದೆ ಅಂತ ಹೇಳಿದ್ರೆ ಒಂದು ಗಂಭೀರ ಪ್ರಕರಣ ಅಂತ ಹೇಳಿ ನಾವೆಲ್ಲರೂ ಒಂದು ಮಂಗಳೂರು ವಿಭಾಗದಿಂದ ಸುಮಾರು 2,000 ವಿದ್ಯಾರ್ಥಿಗಳು ಕೂಡ ಮೈಸೂರಿಗೆ ಹೋಗ್ಲಿದ್ದಾರೆ ಆಗಸ್ಟ್ 12ರಂದು ನಡೆಯುವಂತ ಕಾರ್ಯಕ್ರಮಗಳಿಗೆ. ಹಾಗಾಗಿ ರಾಜ್ಯದಿಂದ ಒಟ್ಟಾರೆಯಾಗಿ ಒಂದು 10,000 ವಿದ್ಯಾರ್ಥಿಗಳು ಈ ಡ್ರಗ್ ಅಭಿಯಾನದಲ್ಲಿ ಪಾಲ್ಗೊಳ್ಳಲಿದ್ದಾರೆ.